ರಸ್ತೆ ಅಪಘಾತಕ್ಕೆ ಭಾರತದಲ್ಲಿ 1,68,000 ಜನ ಬಲಿಯಾಗ್ತಾ ಇದ್ದಾರೆ ಪ್ರತಿ ವರ್ಷ. ಇಡೀ ವಿಶ್ವದಲ್ಲೇ ಭಾರತ ರಸ್ತೆ ಅಪಘಾತದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಭಾರತದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಈ ಅಂಕಿಅಂಶವನ್ನು ತೆಗೆದು ನೋಡಿದರೆ ಇತರೆ ಎಲ್ಲ ಕಾಯಿಲೆ ಅಥವಾ ಇನ್ನಿತರ ವಿಚಾರಗಳಿಗೆ ಮರಣ ಸಂಭವಿಸುವುದಕ್ಕಿಂತಲೂ ರಸ್ತೆ ಅಪಘಾತದಲ್ಲಿ ಸಾವು ಸಂಭವಿಸ್ತಾ ಇರುವಂಥದ್ದೇ ಈಗ ಮೊದಲ ಸ್ಥಾನದಲ್ಲಿ ಇದೆ. ಪ್ರತಿ ವರ್ಷ ರಸ್ತೆ ಅಪಘಾತಕ್ಕೆ 1,68,000 ಜನ ಭಾರತದಲ್ಲಿ ಬಲಿಯಾದರೆ ವಿಶ್ವದಾದ್ಯಂತ ಪ್ರತಿ ನಿಮಿಷಕ್ಕೆ ರಸ್ತೆ ಅಪಘಾತಕ್ಕೆ 2ರಿಂದ 3 ಸಾವುಗಳು ಸಂಭವಿಸ್ತಾ ಇದೆ. ವರ್ಷಕ್ಕೆ ಇಡೀ ವಿಶ್ವದಲ್ಲಿ 12 ಲಕ್ಷ ಜನ ರಸ್ತೆ ಅಪಘಾತಕ್ಕೆ ಸಾವನ್ನಪ್ತಾ ಇದ್ದಾರೆ. ಪ್ರತಿ ನಿಮಿಷಕ್ಕೆ 95 ಜನ ಗಾಯಾಳುಗಳಾಗ್ತಾ ಇದ್ದಾರೆ. ಇದು ವಿಶ್ವದಲ್ಲಿ ಅಂದರೆ ವರ್ಷಕ್ಕೆ 50 ಲಕ್ಷದಷ್ಟು ನಾಗರಿಕರು ರಸ್ತೆ ಅಪಘಾತದಿಂದಲೇ ಗಾಯಗೊಳ್ತಾ ಇದ್ದಾರೆ. ಭಾರತದ್ದು ನಾವು ರಿಪೋರ್ಟನ್ನು ತೆಗೆದು ನೋಡೋದಾದರೆ ಇಡೀ ವಿಶ್ವದಲ್ಲೇ ರಸ್ತೆ ಅಪಘಾತದಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ವಾರ್ಷಿಕವಾಗಿ 140 ಲಕ್ಷ ಕೋಟಿ ರೂಪಾಯಿ ನಷ್ಟ ಸಂಭವಿಸ್ತಾ ಇದೆ. ಅಂದರೆ ಈ ನಷ್ಟ ಏನಂತ ಹೇಳಿದರೆ, ಒಂದು ಫ್ಯಾಮಿಲಿಯ ಪ್ರಮುಖ ಸದಸ್ಯ ಅಪಘಾತಕ್ಕೆ ಸಾವನ್ನಪ್ಪಿದರೆ ಇಡೀ ಫ್ಯಾಮಿಲಿ ಸಂಕಷ್ಟದಲ್ಲಿ ಬೀಳುತ್ತೆ. ದುಡಿತಾ ಇದ್ದಂತಹ ಒಂದು ಕೈ ಅಥವಾ ಒಂದು ಹ್ಯಾಂಡ್ ಏನಾದರೂ ಕಳ್ಕೊಂಡ್ರೆ ಆ ಕುಟುಂಬ ಆ ಫ್ಯಾಮಿಲಿಗಾಗುವಂಥ ನಷ್ಟವನ್ನು ಸರಿದೂಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ರಸ್ತೆ ಅಪಘಾತ ಅಂತ ಹೇಳಿದರೆ ಕೇವಲ ವಾಹನಗಳ ನಡುವಿನ ಅಪಘಾತ ಮಾತ್ರ ಅಲ್ಲ, ಎಷ್ಟೋ ಜನ ಪಾದಾಚಾರಿಗಳು ನಡ್ಕೊಂಡು ಹೋಗುವವರು ಕೂಡ ಏನೂ ತಪ್ಪು ಮಾಡದೆ ಬಲಿಯಾಗ್ತಾ ಇದ್ದಾರೆ. ಭಾರತದಲ್ಲಿ ನಾವು ತೆಗೆದು ನೋಡೋದಾದರೆ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಅಂದರೆ ಮಹಾರಾಷ್ಟ್ರ, UP, ಉತ್ತರ ಪ್ರದೇಶ ಈ ಥರದ ರಾಜ್ಯಗಳ ನಂತರ ಕರ್ನಾಟಕದಲ್ಲೂ ಕೂಡ ರಸ್ತೆ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂದರೆ ನಮ್ಮಲ್ಲಿ ನಮ್ಮ ರಸ್ತೆಯ ಒಂದು ಅವ್ಯವಸ್ಥೆ, ನಮ್ಮಲ್ಲಿ ರೋಡ್ ಆಕ್ಸಿಡೆಂಟ್ನಲ್ಲಿ ಸತ್ತವರಿಗೆ ಬೆಲೆ ಇಲ್ಲದ ರೀತಿ ಆಗಿದೆ. ಬಿಕಾಸ್ ಇಲ್ಲಿ ರೋಡ್ ಆಕ್ಸಿಡೆಂಟ್ಗಳನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಲೇ ಇಲ್ಲ. ಕೆಲವು ಫಾರಿನ್ ಕಂಟ್ರೀಸ್ಗಳಲ್ಲಿ ಅಂದರೆ ವಿದೇಶಿ ರಾಷ್ಟ್ರಗಳಲ್ಲಿ ರಸ್ತೆ ಅಪಘಾತ ವಿಚಾರ ಅನ್ನೋದೊಂದು ದೊಡ್ಡ ವಿಚಾರ ಅವರಿಗೆ. ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಿದರೆ ಕೊಡುವಂತಹ ಶಿಕ್ಷೆಗಳು ಇರ್ಬೋದು, ಅಥವಾ ಅಲ್ಲಿನ ರಸ್ತೆಗಳ ಒಂದು ಸುವ್ಯವಸ್ಥೆ, ಅಂದರೆ ಅವರು ಅಷ್ಟು ಪ್ರಿಯಾರಿಟಿ ಕೊಡ್ತಾರೆ ರಸ್ತೆಗಳಿಗೆ. ನಮ್ಮಲ್ಲಿ ರಸ್ತೆಗಂತ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅದರಲ್ಲಿ 40% ಈ ಅಧಿಕಾರಿ ವರ್ಗದಿಂದ ಹಿಡಿದು ಸಚಿವರಿಗಿಂದ ಹಿಡಿದು ಪ್ರಮುಖರಿಗೆಲ್ಲ ಹೋಗಿ 100 ರೂಪಾಯಿನಲ್ಲಿ 60 ರೂಪಾಯಿ ರಸ್ತೆಗೆ ಅಂತ ಖರ್ಚಾದರೆ ದೊಡ್ಡದು. ಸೊ ಇಲ್ಲಿ ರಸ್ತೆ ನಿರ್ಮಾಣ ಅನ್ನುವಂಥದ್ದು ಒಂದು ದೊಡ್ಡ ಭ್ರಷ್ಟಾಚಾರ. ಹಾಗಾಗಿ ನಮ್ಮಲ್ಲಿ ರಸ್ತೆಯ ಒಂದು ಸುವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಸುಧಾರಿಸಿಲ್ಲ. ಈಗ ಸ್ವಲ್ಪ ನಾವು ಸುಧಾರಿಸ್ತಾ ಇದ್ದೇವೆ, ಆದರೂ ಕೂಡ ನಮಗೆ ಒಂದು ಮೊದಲ ಪ್ರಿಯಾರಿಟಿ ರೋಡ್ ಸೇಫ್ಟಿ ಅನ್ನೋದು ಇನ್ನೂ ಕೂಡ ಇಲ್ಲ. ಮತ್ತು ವಾಹನ ಸವಾರರಿಗೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಮ್ಮಲ್ಲಿ ಒಂದು ಲೈಸೆನ್ಸ್ ಕೊಡೋದಕ್ಕೆ ಯಾವ ರೀತಿಯಲ್ಲಿ ಕಾನೂನುಗಳಿದೆ, ಮತ್ತು ಲೈಸೆನ್ಸ್ ಕೊಡುವಂತಹ ಈ ಡ್ರೈವಿಂಗ್ ಟೆಸ್ಟಿಂಗ್ ಸೆಂಟರ್ಗಳು ಯಾವ ರೀತಿಯಲ್ಲಿದೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನಾವು ಇಡೀ ವಿಶ್ವದಲ್ಲೇ ರಸ್ತೆ ಅಪಘಾತದಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ. ಎಷ್ಟೋ ಅಮೂಲ್ಯ ಜೀವಗಳು ಪ್ರತಿ ವರ್ಷ ಬಲಿಯಾಗ್ತಾ ಇದೆ. ಡಾಟಾ ಪ್ರಕಾರ 1,68,000 ಜನ ಪ್ರತಿ ವರ್ಷ ಇಂಡಿಯಾದಲ್ಲಿ ಬಲಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ತುಂಬ ಜನ ಅಂದರೆ ಗಾಯಾಳುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಲೇ ಇದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ರಸ್ತೆ ಅಭಿವೃದ್ಧಿ ಮತ್ತು ನಮಗೆ ನೀಟಾಗಿರುವಂಥ ಒಂದು ಸುವ್ಯವಸ್ಥವಾಗಿರುವಂಥ ಒಂದು ರಸ್ತೆಯ ನಿರ್ಮಾಣ, ಅದರ ಜೊತೆಗೆ ನಮ್ಮಲ್ಲಿ ರಸ್ತೆಯಲ್ಲಿ ಚಾಲನಾ ಸಂದರ್ಭದಲ್ಲಿರುವಂತಹ ನಿಯಮಾವಳಿಗಳನ್ನು ಕೂಡ ಬದಲಾಯಿಸಬೇಕು ಮತ್ತು ಕಟ್ಟುನಿಟ್ಟಿನ ಒಂದಷ್ಟು ನಿಯಮಾವಳಿಗಳನ್ನು ಕೂಡ ಜಾರಿಗೆ ತರಬೇಕಾದ ಅನಿವಾರ್ಯತೆ ಇದೆ.